ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಳ್ತೀಯಾ? ಅವನಿಗೆ ಆಗುದಿಲ್ಲ ಅಂತ ಹೇಳಲಿಕ್ಕೆ, ಅವನಿಗೆ ನಾಳೆ ರಜೆ ಸ್ಕೂಲಿಗೆ ಅಲ್ಲ, ಬರ್ದೆ ಅಂತ ಆಗಿಲ್ಲ ಇವತ್ತು. ಎಂತ ನಾಳೆ? ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಎನಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯವರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಒಣಗ್ಲಿಕ್ಕೆ ಹಾಕೋದಂತೆ. ನಾನು ಮೇಲೆ ಹೋಗಿ ಹಾಕ್ತೇನೆ ಅಂದರು, ಬೇಡ ಅಂದೆ. ಹೇಗೂ ಬಿಸಿಲು ಸ್ವಲ್ಪ ಇತ್ತು, ಸಾಕಿಲ್ಲ ಅಂತ. ಗಣೇಶ ಚತುರ್ಥಿ ಅಲ್ವಾ, ಹಾಗೆ ದೋಸೆ ಮಾಡುವ ಅಂತ. ಉದ್ದಿನ ಬೇಳೆ ನನಗಾಗಲ್ಲ, ಹಾಗೆ ಹೆಸರು ಬೇಳೆದು ದೋಸೆ ಮಾಡುವ ಅಂತ ಹೇಳಿದೆ. ಯಾಕಂದರೆ ಅದಾದರೆ ನನಗೂ ತಿನ್ಬೋದಲ್ವಾ, ಇಲ್ಲಾಂದರೆ ಅವರು ಮಾತ್ರ ತಿಂತಾರೆ. ಅತ್ತೆ ಮತ್ತು ಅಲಿಯ ಇಬ್ಬರೇ ತಿನ್ನಬೇಕು, ಮತ್ತು ನನ್ನ ಮಗ, ನನಗೆ ಒಬ್ಳಿಗಿಲ್ಲ ಎಂತ. ಅದಕ್ಕೋಸ್ಕರ ಬೇಡ ಅಂತ ಹೇಳಿದೆ. ನೋಡಿ ತೋರಿಸ್ತೀನಿ ಎಂತ ಎಲ್ಲ ಒಣಗಿಸ್ತಿದ್ದಾರೆ ಅಂತ. ನೋಡಿ, ಎಲ್ಲರೂ ಬಿಸಿ ಒಣಗಿಸ್ತಾರೆ, ಇವರು ಇಲ್ಲಿ ಒಣಗಿಸ್ತಿದ್ದಾರೆ. ನಾನು ಎಂತ ಗೊತ್ತಾ, ಅವಾಗ ಬಿಸಿಲು ಇರಲಿಲ್ಲ, ಮೋಡ ಇತ್ತು, ಎಂತಕ್ಕೆ ಸುಮ್ಮನೆ ಮೇಲೆ ಹೋಗೋದು ಅಂತ ನಾನು ಇಲ್ಲೇ ಒಣಗಿಸಿ ಅಂತ ಹೇಳಿದ್ದು. ಅವರಿಗೂ ಖುಷಿ ಆಯಿತು. ಎಲ್ಲ ದಾದ ಗಮ್ಮತ್ತು. ಇವೇ ನಾನೆಂತ ಮಾಡೋದು, ನಾನು ಮಲಗೋದಲ್ವಾ, ನೀವೆಂತಾದ್ರೂ ಮಾಡಿ ಕೊಟ್ಟರೆ ನಾನು ತಿನ್ನುವುದು. ಹಾಂ, ಎದ್ದು ಮಾಡುವಾಗಿಲ್ಲ, ಅಟ್ಲೀಸ್ಟ್ 1.5 ತಿಂಗಳು ರೆಸ್ಟ್ ಮಾಡಬೇಕಂತೆ. ನೋಡಿ, ಭಾರಿ ನಿಧಾನದಲ್ಲಿ ಒಣಗಿಸ್ತಿದ್ದಾರೆ. ನಮ್ಮ ಅಮ್ಮ ಬಟ್ಟೆ ಒಗಿತಿದ್ದಾರೆ. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ, ಅಷ್ಟುಂಟು. ಸ್ವಲ್ಪ ಇವರು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಬಂದಿದ್ದಾರೆ. ಏತು ಬಾರದೇನದ ಮಗುವಿದ್ದು ಕ್ಲೀನ್ ಮಾಡಿ ಬಂದಿದ್ದಾರೆ. ನಮ್ದೆಲ್ಲ ಉಂಟಿನ್ನು, ಆಂಟಿದೆಲ್ಲ ಕ್ಲೀನ್ ಆಗ್ತಾ ಉಂಟು. ಆಚೆ ಒಳಗೋದ್ರು. ಈಗ ನಮ್ದೆಂತ ಗಮ್ಮತ್ತಿಲ್ಲ, ಯಾಕಂದ್ರೆ ನಾನು ಮಲಗಿರ್ತೀನಿ. ಇಲ್ಲದ್ರೆ ಕರ್ಜಿಕಾಯಿ ಮೋದಕ ಅದೆಲ್ಲ ಮಾಡ್ತೀನಿ. ಈ ಸಲ ಎಂಥದಿಲ್ಲ. ಈ ಸಲ ಇವ್ರು ಮಾಡಿಕೊಟ್ರೆ ನಾನು ತಿನ್ನೋದು. ಹಾಂ, ಅವ್ರು ಮಾಡಿಕೊಟ್ರೆ ಅಂತಲೇ ಕೇಳಬೇಕು ನಾನು, ಯಾಕಂದರೆ ಅವ್ರು ಮಾಡ್ತಾರೆ ಅಂತ ಧೈರ್ಯ ನನಗಿಲ್ಲ. ನಮ್ಮ ಅಮ್ಮ ಹೇಳ್ತಾರೆ, ನಿನ್ನ ಇಬ್ಬರದ್ದು ಸ್ನಾನ ಆಗುವಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತದೆ, ಮತ್ತು ಬಟ್ಟೆ ಒಗೆಯುವಾಗಲೇ ಆಗ್ತದೆ ಹೊತ್ತು, ಮತ್ತು 2 ಬಗೆ ಸಾರು ಮಾಡುವಾಗ ಆಗ್ತದೆ ಟೈಮು, ಮತ್ತು ಎಲ್ಲಿ ಟೈಮ್ ಸಿಗ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ಸಣ್ಣದ ಅದು ಇರುವೆ ಎಲ್ಲ ಇತ್ತು, ಅದಕ್ಕೋಸ್ಕರ ಕ್ಲೀನ್ ಮಾಡಿದ್ದು. ಅದಕ್ಕೋಸ್ಕರ ಒಣಗಲಿಕ್ಕೆ ಇಟ್ಟದ್ದು. ಹೊರಗೆ ಬರದೆ ಈಗ ಖುಷಿ ಆಗ್ತದೆ ಹೊರಗೆ ನೋಡುವಾಗ. ಓ, ನಮ್ಮನೆಯವ್ರು ಸೀದಾ ಬೆಂಗಳೂರಿಗೆ ಹೋದ್ರು ಆಯ್ತಾ. ಬೆಂಗಳೂರಲ್ಲಿ ಧಾರಾಕಾರ ಮಳೆ ಅಂತೆ, ಇಲ್ಲಿ ಬಿಸಿಲು ಅಂತ. ಹೇಳಿಕ್ಕಾಗಲ್ಲಪ್ಪ, ಇಲ್ಲಿ ಬರ್ಬೋದು. ಅದೇ ಹೇಳಿಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೆ. ನಮ್ಮ ಮನೆಯವರು ಅವಾಗಲೇ ಹೇಳಿದ್ದೆ ಬೆಡ್ ಕ್ಲೀನ್ ಮಾಡಿ ಅಂತ. ಅವರು ನನ್ನ ಹತ್ರ ಸುಳ್ಳು ಹೇಳಿದರು. ಆಯ್ತಾಯ್ತು, ಅದು ಎಂತಕ್ಕೆ ಕ್ಲೀನ್ ಮಾಡೋದು ಅಂತ. ನೋಡಿದರೆ ನಾನು ಸ್ನಾನ ಮಾಡಿ ಬರುವಾಗ ಬೆಡ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. 2 ಉಂಟು ದೊಡ್ಡ ದೊಡ್ಡದು ಪಿಲ್ಲು. ನಾನು ಪಿಲ್ಲೆಲ್ಲ ಇಡುವುದಿಲ್ಲ, ಅದಕ್ಕೆ ಸಣ್ಣದೊಂದು ಇರ್ತೀನಿ. ಯಾಕಂದರೆ ಸ್ನಾನ ಮಾಡಿ ಬಂದಾಗ ಸ್ವಲ್ಪ ತಲೆ ಒಂಥರ ಆಗ್ತದೆ ಅಂತ ಸಣ್ಣದೊಂದು ಇರ್ತೀನಿ. ಮತ್ತು ಅಂಥದ್ದು 2 ಉಂಟು, 2 ಅಲ್ಲ ಜಾಸ್ತಿ ಉಂಟು. 2 ಇಡಲ್ಲ ನಾವು, ಯಾರು ಸಹ ಪಿಲ್ಲು ಅಷ್ಟು ಇಡಲ್ಲ. ಅದು ಮಗುವಿಗೆ ಅಂತ ಮಾಡಿ ಇಟ್ಟದು, ಮತ್ತೆ ಕೊಡುವಂತ ಅಮ್ಮ ಹೇಳಿದರು. ಹಾಗೆಲ್ಲ ಇಟ್ಟಿದ್ದಾರೆ. ಅದೊಂದು ಮದ್ದು, ಅಂದರೆ ಕಫ ಹೋಗ್ಲಿಕ್ಕೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಮತ್ತು ನಮ್ಮದೆಲ್ಲ ಐಟಮ್ ನೋಡಿ, ಅಲ್ಲಲ್ಲೇ ರಾಶಿ ಉಂಟು ಎಲ್ಲ. ನನ್ನ ಮಗಳು ಮಲಗಿದ್ದಾರೆ, ನಿದ್ದೆ. ಇದು ಕಾಟ್ ತಂದ ಮೇಲೆ ಇಲ್ಲಿ ಜಾಗನೇ ಇಲ್ಲದ ಹಾಗೆ ಆಗಿದೆ. ಇಷ್ಟೇ ಓಡಾಡಲಿಕ್ಕೆ ಜಾಗ. ಎಲ್ಲಿಗೆ ಹಾಗೆ ಅವ್ರದ್ದು ಅಷ್ಟು ಜಾಗದಲ್ಲಿ ಅವರದೇ ಉಂಟು ನೋಡಿ. ತೆಗೆದು ಬೆಡ್ಡಿಗೆ ಹಾಕಿದ್ರು, ಅದು ಮಗುವಿದ್ದು. ಅವರದ್ದು ಡ್ಯೂಟಿ ಸ್ಟಾರ್ಟ್ ಅಂತೆ. ಎಂತ ಮಾಡುದಾ? ವಿಡಿಯೋ ಎಡಿಟ್ ಮಾಡಲಿಕ್ಕೆ ಉಂಟು. ನಮ್ಮದು ಹೊಸದಾಗಿ ಮಿಲ್ಕ್ ಸೋಪ್ ಮಾಡಿದ್ದೇವಲ್ಲ, ಅದೊಂದು. ಅದೆಂತ ಇದು ಬಟ್ಟೆ? ಅದು ಕೈ ಹೊಸ್ಲಿಕ್ಕೆ ಬೇಗತ್ತಲ್ಲ, ಅದು ಈಗ ಹೊಸ್ಲಿಕ್ಕೆ. ಓ ಹಾಗೆ. ನಾನು ಮೊನ್ನೆ ಬಿಸಾಡಿದ್ದೆ, ತೆಗೆದು ಪುನಃ ಇಟ್ಟಿದ್ದಾರೆ ಅಲ್ಲೇ. ನಮ್ಮನೆಯವ್ರದ್ದು ಕಂಪ್ಯೂಟರ್
ಇದನ್ನು ನೋಡಿರ್ಬೋದು ನೀವೆಲ್ಲರೂ. ಪರ್ಸಲ್ಲಿ ಹಣ ಉಂಟಾ? ಹಾಂ, ಒಂದು 2,000 ಕೊಡಿ. ಅದು ಗಂಡಂದ್ರೆ ತಾನ ಕೇಳುವಾಗ ಕೊಡ್ತಾರೆ ಅಪ್ಪ ಅಲ್ಲ, ಮುಖ ನೋಡಿ ನಗರ್ತಾರೆ, ಅವ್ರಿಗೆ ಗೊತ್ತು ಕೊಡುದಿಲ್ಲ ಅಂತ. ಎಂತ ಖರ್ಚುಂಟು ಅಂತ ಹೇಳ್ತಾರೆ ಮತ್ತೆ ಅಷ್ಟೇ. ಆಯ್ತು, ಎಂತ ಮಾಡೋದು. ನಾನು ಮಗುವಿನ ಇದರಲ್ಲಿ ಎಂಥದ್ದು ಯಾರ ಹತ್ರ ಎಂಥ ಶೇರ್ ಮಾಡಿಲ್ಲ. ಸ್ನಾನ ಮಾಡಿ ಬಂದ ತಕ್ಷಣ ಒಂದು ದೃಷ್ಟಿ ಎಲ್ಲ ತೆಗಿತಾರೆ, ಅದು ಎಲ್ರಿಗೂ ಗೊತ್ತಿರ್ಬೋದು. ಆಮೇಲೆ ಇದೊಂದು ಹಚ್ಚಿದ್ದಾರೆ. ಇದು ನಾವು ಇದೆಲ್ಲ ಯೂಸ್ ಮಾಡ್ತಿದ್ದದ್ದು, ಮೊದಲು ಬೇರೆ ಯೂಸ್ ಮಾಡ್ತಿದ್ದೆ, ನನ್ನ ಮಗನಿಗೆಲ್ಲ ಬೇರೆ. ಅದು ತುಂಬ ಸ್ಮೆಲ್ ಇತ್ತು. ಇದಷ್ಟು ಸ್ಮೆಲ್ ಏನಿಲ್ಲ. ಬಾಲಗ್ರಹ ತೈಲ ಅಂದರೆ ಸಂದೆಣ್ಣೆ ಅಂತ ಹೇಳ್ತಾರೆ ತುಳುವಲ್ಲಿ, ಅಂದರೆ ಸಣ್ಣ ಸಂದಿಗೆಲ್ಲ ತಾಗಿಸ್ತಾರೆ, ಅದು ತುಂಬ ಒಳ್ಳೆಯದು ಅಂತ. ಬುಧವಾರ ಮತ್ತು ಆದಿತ್ಯವಾರ ತಾಗಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಡೈಲಿ ಮುಟ್ಟಿಸ್ತೀವಿ ಸ್ವಲ್ಪ ಸ್ವಲ್ಪ, ಜಾಸ್ತಿ ಏನಿಲ್ಲ. ಇದು ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ಇದು ಅಷ್ಟು ಸ್ಮೆಲ್ ಇಲ್ಲ, ಸ್ವಲ್ಪ ಲೈಟಾಗಿ ಉಂಟು. ಮೊದಲೆಲ್ಲ ಇರ್ತಿತ್ತು ಹೇಗೆ ಅಂದರೆ ಸ್ವಲ್ಪ ಜಸ್ಟ್ ಒಂದು ಡ್ರಾಪ್ಸ್ ಬೇಡ, ಜಸ್ಟ್ ಕೈಯಲ್ಲಿ ಸ್ವಲ್ಪ ಟಚ್ ಆದರೆ ಸಾಕು, ಅದು ಇಡೀ ಊರು ಸ್ಮೆಲ್ ಬರ್ತಾ ಇತ್ತು, ಆ ಥರ ಇತ್ತು. ಇದು ಅಷ್ಟೇನಿಲ್ಲ, ಗೊತ್ತಾಗಲ್ಲ ಸ್ಮೆಲ್ ಉಂಟು ಇದು ಎಂಥದ್ದು ಗೊತ್ತಾಗಲ್ಲ. ಮತ್ತು ನಾನು ಮಗುಗೆ ಜಾಸ್ತಿ ಪೌಡ್ರೇನು ಯೂಸ್ ಮಾಡಲ್ಲ, ಕಾಡಿಗೆ ಹಾಕ್ತೀನಲ್ವ ಅಲ್ಲಿಗೆ ಮಾತ್ರ ಯೂಸ್ ಮಾಡ್ತೀನಿ, ಮತ್ತು ಬೇರೆ ಕಡೆ ಎಲ್ಲಿಗೂ ಹಾಕಲ್ಲ. ಯಾಕಂದರೆ ಅದು ಡಸ್ಟ್ ಇರ್ತದಲ್ಲ ಅದರದ್ದು, ಅದು ಒಳ್ಳೆಯದಲ್ಲ ಅಂತೆ. ಯಾಕೆ ಪೌಡ್ರ್ ಹಾಕಲ್ಲ ಅಂದರೆ ನನಗೆ ಡಾಕ್ಟ್ರ್ ಸಹ ಮುನ್ನೆ ಹೇಳಿದರು, ಜಾಸ್ತಿ ಪೌಡ್ರೆಲ್ಲ ಕಾಡಿಗೆ ಸಹ ಯೂಸ್ ಮಾಡಬಾರ್ದು ಅಂತ ಹೇಳಿದರು. ಕಾಡಿಗೆ ನಮಗೆ ಹಾಕೋದ್ರೆ ಸಮಾಧಾನ ಇಲ್ಲ, ಅದಕ್ಕೆ ಹಾಕ್ತೀನಿ ಅಷ್ಟೇ. ಅದು ಇಲ್ಲಿಗೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗಲ್ಲ, ಜಸ್ಟ್ ಸ್ವಲ್ಪ ಟಚ್ ಮಾಡ್ತೀನಿ ಅಷ್ಟೇ. ಮೊದಲೆಲ್ಲ ಹಾಕ್ತಿದ್ದೆ ತುಂಬ, ಇಲ್ಲಿಗೆ ಮತ್ತು ಕೈಗೆ ಕಾಲಿಗೆ ಎಲ್ಲ ಕಡೆ ಹಾಕ್ತಿದ್ದೆ. ಸದ್ವಿನಿಗೆ ಅಂತೂ ಫುಲ್ ಹಾಕ್ತಾಯಿದ್ದೆ. ಈಗ ಇವಳಿಗೆ ಅದೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗಿಲ್ಲ. ಇಲ್ಲಿ ಮತ್ತು ಅದೇ ಮನೆಯಲ್ಲೇ ಕಾಡಿಗೆ ಮಾಡಿದರೆ ತುಂಬ ಒಳ್ಳೆಯದು. ನಮ್ಮ ಮನೆಯವ್ರ ಹತ್ರ ಒಂದು ಯಾವಾಗದಿಂದ ಹೇಳ್ತಾ ಇದ್ದೇನೆ ಮನೆಯಲ್ಲೇ ಮಾಡಿ ಅಂತ. ನಾನಿನ್ನು ಎದ್ದು ಒಳಗೆ ಹೋಗಿ ಅಡಿಗೆ ಸ್ಟಾರ್ಟ್ ಮಾಡುವಾಗ ನಾನೇ ಮಾಡಬೇಕಷ್ಟೇ, ಅವ್ರು ಮಾಡೋಕ್ಕೆ ಇನ್ನು ಹೋಗಲ್ಲ ಅಲ್ಲ. ಅಷ್ಟೇ ವಯಸ್ಸು, ಮತ್ತೆ ಎಂಥದಿಲ್ಲ. ಮತ್ತು ಅವಳಿಗೆ ಎಂತ ಬೇರೆ ಎಂತ ಜಾಸ್ತಿ ನಾವು ಅವಳದು ಬಟ್ಟೆ ಒಗೆಯೋದು ಡೆಟಾಲ್ ಹಾಕಿ ಒಗೆಯೋದು, ಮತ್ತು ಬೇರೆ ಯಾವುದು ಸ್ಮೆಲ್ ಅದು ಇದು ಯಾವುದು ಯೂಸ್ ಮಾಡಲ್ಲ. ಮತ್ತು ನಮ್ಮ ಮನೆಯವರಿಗೆ ಸೋಪ್ ಮಾಡ್ತಾರಲ್ಲ ಅದೆಲ್ಲ ತೆಗೆದು ಒಗೆಯೋದು ಹಾಗೆ. ಇಲ್ಲ ಕೆಲವು ಅಂಗಡಿದ್ದು ಸಹ ಸೋಪ್ ಉಂಟು, ಅಂದರೆ ಬಟ್ಟೆ ಒಗೆಯೋ ಸೋಪಲ್ಲಿ ಒಗೆಯಲ್ಲ, ಅದು ಆಲ್ಮೋಸ್ಟ್ ಎಲ್ಲ ಹಾಗೆ ಮಾಡ್ತಾರೆ. ನಾನು ಮಾಡೋ ಸೋಪಲ್ಲಿ ಬಟ್ಟೆ ಒಗೆದ್ರೆ ನನಗೆ ವರ್ಕೌಟ್ ಆಗೋದಿಲ್ಲ, ಅದೇಂತ ಆಗಲ್ಲ. ಅವರಿಗೆ ಅಷ್ಟೊತ್ತು ಸುಮ್ಮನೆ ಇದ್ರು, ಈಗ ಬೇಗ ಎದ್ದು ಕೊಟ್ರು. ಒಳಗಡೆ ಇದ್ರು, ಅದರೊಳಗೆ ಇದ್ರು, ಈಗ ಹೊರಗೆ ಬಂದಿದ್ರು. ಅದ್ಯಾರು ಅದ ನಂದೇ ಮುಖ. ಹಾಗೆ ಹಾಗೆ ಈಗ ನಾನು ಸಹ ನೋಡುದು ಏನು ಸುಮ್ಮನೆ ಇದ್ರು ಇವ್ರದ್ದು ಸೋಪ್ ಯೂಸ್ ಮಾಡೋದು ಅಂತ ಹೇಳುವಾಗ ಅಂತ. ನನ್ನ ಮಗಂದು ಫೋಟೋ ತೋರಿಸ್ತೀನಿ, ಅದು ಲೈಟ್ ಉಂಟು, ಅಂದರೆ ಅವರು ಕಂಪ್ಯೂಟರ್ ಯೂಸ್ ಮಾಡ್ತಿದ್ರು. 5 ವರ್ಷದ ಬರ್ತ್ಡೇಗಿಂತ ಇದು ಅವನು ಸಣ್ಣದಿರುವಾಗದ್ದು ಹೇಳ್ತೀನಿ. ಇದು ಸಣ್ಣದಿರುವಾಗದ್ದು ಅಂದರೆ 4-5 ತಿಂಗಳ ಮಗು. ಆಮೇಲೆ 1 ವರ್ಷದಿಲ್ಲಲ್ಲ, ಎಲ್ಲಿ ಅದು 2 ವರ್ಷದ್ದು. ಇದು 2 ವರ್ಷದ ಬರ್ತ್ಡೇದು ಡ್ರೆಸ್ ಅವನು ತೆಗೆದು ಹಾಕಿದ್ದು. ಫಸ್ಟಿದ್ದು ಇಲ್ಲ, ಫಸ್ಟಿದ್ದು ಅವನು ಈಗಿದ್ದ. ಆಮೇಲೆ 3 ವರ್ಷ, ಇದು 3 ವರ್ಷ ಫುಲ್ ಆಗುವಷ್ಟೊತ್ತಿಗೆ ಇದ್ದದ್ದು. ಇದು 5 ವರ್ಷದ್ದು, 4 ವರ್ಷಕ್ಕೆ. ಇದು 3 ವರ್ಷದ್ದು, ಇದು 5 ವರ್ಷದ್ದು. ಇದು ಇಲ್ಲಿ ಎಲ್ಲೂ ಹಾಕ್ಲಿಕ್ಕೆ ಜಾಗ ಇಲ್ಲ ನಮಗೆ, ಅಂದರೆ ಇಲ್ಲಿ ಎಂತ ನೈಲ್ ಅಂದರೆ ನೈಲ್ ಮೊಳೆ ಅದು ಹಾಕುವಾಗಿಲ್ವಲ್ಲ, ಹಾಗೆ ನಾವು ಎಲ್ಲೂ ಹಾಕ್ಲಿಕ್ಕೆ ಜಾಗ ಇಲ್ಲ, ಹಾಕ್ಲಿಕ್ಕೆ ಆಗಲ್ಲ ಅಂತ ಇಲ್ಲಿ 2 ಇತ್ತು, ಅದಕ್ಕೆ ಇಲ್ಲೇ ನಾನು ಕಟ್ಟಿದ್ದು. ಸುಮ್ಮನೆ ಹೇಗೋ ಫೋಟೋ ತೆಗ್ದಿದ್ದೀವಂತೆ, ಅದನ್ನು ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಂತ ಅಲ್ಲೇ ಹಾಕಿದ್ದು. ಫಸ್ಟ್ ಎಲ್ಲರೂ ಬೇಡ ಅಂತ ಹೇಳಿದ್ದೆ, ಎಂತಕ್ಕೆ ಬಾತ್ರೂಮಲ್ಲಿ ಹೋಗುವಲ್ಲಿ ಹಾಕೋದು ಅಂತ. ನಾನು ಬೇಕು ಅಂತ ಹಾಕ್ಕೊಂಡೆ. ಬೆಳಿಗ್ಗೆ ಬಾತ್ರೂಮ್ ಹೋಗೋ ಅವ್ನ ಮುಖ ನೋಡ್ಕೊಂಡು ಹೋಗೋದು. ಮತ್ತೆ ಎಷ್ಟು ಒಳ್ಳೇದು, ಮುಖ ನೋಡಿ ಮುಖ ದರ್ಶನ ಮಾಡಿ ನನ್ನ ಮಗನ ಮುಖ ದರ್ಶನ ಮಾಡಿ ಹೋಗೋದು. ಎಲ್ಲ ಒಳ್ಳೇದಾಗ್ತದೆ ಬಾತ್ರೂಮ್ಗೆ ಹೋದ ತಕ್ಷಣ. ಸುಸೂತ್ರವಾಗಿ ಎಲ್ಲ ಕಾರ್ಯಗಳು. ಓಕೆ, ನಮ್ಮ ಮನೆಯಲ್ಲಿ ಇವತ್ತು TV ಇಲ್ಲ,
ನನ್ನ ಅಮ್ಮಂದು ಸೀರೆ ಅದೆಲ್ಲ ಹೋಯ್ತು. ಏನಾಗಿತ್ತ? ರಿಪೇರಿ ಮಾಡುವವರು ಆಗ್ಲಿಲ್ಲ, ಅರ್ಧಂಬರ್ಧ ರಿಪೇರಿ ಮಾಡಿದ್ರು. ಅದು ಹಳೆ ಟಿವಿ ಮಾಡ್ಬೋದಮ್ಮ, ಹೊಸ ಈ ಟಿವಿ ಸಿಸ್ಟಮ್ ನಂಗೆ ಅರ್ಥ ಆಗುದಿಲ್ಲ ಎಂತಾನೆ. ಯಾಕೆ ಇದು ಓಪನ್ ಮಾಡಿಲ್ಲ, ಇಷ್ಟು ಮಾತ್ರ ಪ್ಯಾನಲ್ ಉಂಟು, ಒಳಗೆ ಉಂಟು, ಅಲ್ಲಿ ಎಂತೆಂತ ವೈರ್ ಉಂಟು ಕಾರಣ ಹಳೆ ಎಂತದ ಇದು ಎಂತ ಕಾಣುದಿಲ್ಲ ಅಲ್ಲ, ಇಮೇಜ್ ಅಂತ ಡಿಸ್ಪ್ಲೇ ಅಂತ ಕಾಣ್ತಾ ಇಲ್ಲ. ಬ್ಯಾಕ್ಲೈಟ್ ಹೋಗಿದೆ ಹಾಗೆ ಇವತ್ತು ಗೋವಿಂದ. ಅಮ್ಮ ನನ್ನ ಅಮ್ಮ ಸೀರಿಯಲ್ ನೋಡ್ತಾ ಇದ್ರು, ದೀಪ ಇಡ್ತಾ ಇದ್ದಾರೆ. ಅವ್ರದ್ದು ಇವತ್ತು ಸೀರಿಯಲ್ ಇಲ್ಲ, ಬೇಜಾರಾಗ್ತದಂತೆ ಅವರಿಗೆ. ನನ್ನ ಮಗಂದೊಂದು ಶಾಲೆಯಿಂದ ಬಂದ ತಕ್ಷಣ ಎಲ್ಲರೂ ಬಟ್ಟೆ ಹಾಕ್ತಾರೆ, ಇವಳು ಬಟ್ಟೆನೇ ಹಾಕುದಿಲ್ಲ ನೋಡಿ. ಪಾಪ ಅವನಿಗೆ ಡ್ರೆಸ್ ಇಲ್ಲ ಅಲ್ಲ, ಉಂಟಾ? ಅರ್ಥ ಅಲ್ಲಪ್ಪ. ನಿನಗೆ ಎಷ್ಟು ಸಹ ಉಂಟು, ಅವನಿಗೆ ಕಮ್ಮಿ ಉಂಟಾ ಅಂತ. ಅಬ್ಬಾ, ನನ್ನಕ್ಕಿಂತ ಅವನ ಹತ್ರನೇ ಉಂಟು ತುಂಬಾ. ಅದಾ ಇದಾಗ್ಲಿಲ್ಲ ರಿಪೇರಿ, ಇನ್ನು ನಾಳೆ ರಿಪೇರಿಲಿ ಯಾರು ಮಾಡ್ತಾರೆ ಅಂತ ಕೇಳಿ ಮತ್ತೆ ರಿಪೇರಿ ಮಾಡ್ಬೇಕಷ್ಟೇ. ಯಾರಿಲ್ಲ ಇನ್ನು ಮತ್ತೆ ಯಾವಾಗಾಯ್ತು. ಓಕೆ ಫ್ರೆಂಡ್ಸ್, ನಾವಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ. ಓಕೆ, ಅವನು ಎಂತದ ಪೋಖ್ರಿ ಅಂತ ಮಾಡ್ತಾ ಇದ್ದಾನೆ. ಓಕೆ, ಬಾಯ್, ಟೇಕ್ ಕೇರ್, ಬಾಯ್.